ಈ ಹಣ್ಣಿಗೆ ಎಂತ ಹೇಳ್ತಾರೆ ಅಂತ ಈ ಮರದಲ್ಲಿ ಒಂದು ವಿಷಯ ನನಗೆ ಕಾಣ್ತಾ ಉಂಟು. ನಿಮ್ಗೇನಾದ್ರೂ ಕಾಣ್ತದ ನೋಡಿ ಆಯ್ತಾ? ಬಲ ಬಲ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗು ಯಾವಾಗಿನ ಹಾಗೆ ನಮ್ಮ ವಾಕಿಂಗ್ನಿಂದ ಸ್ಟಾರ್ಟ್ ಆಗ್ತಾ ಉಂಟು. ಮತ್ತು ಎಂತ ಗೊತ್ತುಂಟಾ, ಇವತ್ತಿನ ವ್ಲಾಗಲ್ಲಿ ತುಂಬ ಸ್ಪೆಷಲ್ ವಿಷಯ ಉಂಟಾಯ್ತಾ. ಸೊ ನೋಡಿ, ಎಂಡ್ ತನಕ ಸಹ ನೋಡಿ, ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಚಪ್ಪಲ್ ಬುಡು ಪಂಡ ಏನು ವೈಟ್ ಬರ್ಪುಣ ಎಂತ ಚೂರೆಂತ ಒಂಜಿ ಚಪ್ಪಲ್ ಅವಳು ಬಿಡ್ತು ಬತ್ತ ಕೂಡ ಏನು ಬಾಡುತ್ತಾನ ನನಂಜಿ ಉಂಡೇನು ಓ ನನಂಜಿ ಚಪ್ಪಲ್ ಬತ್ತೊಂಡೆ ಮನೆಯಲ್ಲಿ ನಂದು 3-4 ಪೇರ್ ಚಪ್ಪಲ್ ಇರುದು. ಇವನಿಗೆ ಭಾರಿ ಖುಷಿಯಾಗಿದೆ. ಈ ಎಡೆಯಲ್ಲಿ ತಂದು ಹಾಕಿದ್ದಾನೆ ಚಪ್ಪಲನ್ನು. ನೋಡಿ ಅವಸ್ಥೆ ಒಂದು. ಬಿಡು ಬಿಡಲು ಒಳ್ಳೆಯಾ? ಹಾಂ, ಚಪ್ಪಲ್ ಬಿಟ್ಟಾಯ್ತು. ಈಗ ನನ್ನನ್ನು ಇಟ್ಕೊಂಡು ಅವನು ವಾಕಿಂಗ್ ಹೊರಡೋದು. ಮತ್ತೆಂತ ವಿಶೇಷ ಗೊತ್ತುಂಟಾ, ನಾವು ಸ್ವಿಮ್ಮಿಂಗಿಗೆಲ್ಲ ಹೋಗ್ತಾ ಇದ್ದೇವಲ್ಲ, ಆ ದೇವಸ್ಥಾನ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನ ಅಂತ ಹೇಳಿ, ಅಲ್ಲಿ ಋಕ್ಸಂಹಿತ ಯಾಗ ಆಗ್ತಾ ಉಂಟು. ಸೊ ಅಲ್ಲಿಗೆ ಹೋಗಬೇಕು ಬೇಗ ಬೇಗ ಕೆಲಸ ಎಲ್ಲ ಮಾಡಿ. ಅಲ್ಲಿ 5 ಲಕ್ಷ ಪ್ರದಕ್ಷಿಣಾ ನಮಸ್ಕಾರ ಅಂತ ಇಟ್ಕೊಂಡಿದ್ದಾರೆ ಆಯಿತಾ. ಸೊ ಅಲ್ಲಿ ಹೋಗಿ ನಾವು ಪ್ರದಕ್ಷಿಣೆ ಸಹ ಎಲ್ಲ ಮಾಡಲಿಕ್ಕೆ ಉಂಟು. ಹಾಗೆ ಬೇಗ ಬೇಗ ಕೆಲಸ ಮಾಡಿ ಬೇಗ ಬೇಗ ನನ್ನ ವರ್ಕೌಟ್ ಎಲ್ಲ ಮಾಡೀಗ ಹೋಗಬೇಕು. ನನಗೆ ಉಂಟಲ್ಲ ಈ ಏರಿಯಾಕ್ಕೆ ವಾಕಿಂಗ್ ಕರ್ಕೊಂಡು ಬರಲಿಕ್ಕೆ ಇಷ್ಟವೇ ಇಲ್ಲ ಆಯಿತಾ. ಬಟ್ ಇವನಿಗೆ ಇಲ್ಲಿ ಆಗಬೇಕು. ಇಲ್ಲಿ ಉಂಟಲ್ಲ ನಾಯಿಗಳ ಸಂಚಾರ ಜಾಸ್ತಿ. ನಿನಗೆ ಮೆಸೇಜಸ್ ಎಲ್ಲ ಬಿಟ್ಟು ಹೋಗಿರ್ತಾರಲ್ಲ, ಅದಕ್ಕೆ ಶುರು ಆಯ್ತು ಒಂದು ಮೇಲ್ ಡ್ರಾಪಿಂಗ್, ಮೇಲ್ ರಿಸೀವಿಂಗ್ ಆ್ಯಂಡ್ ಮೇಲ್ ಡ್ರಾಪಿಂಗ್. ಮೇಲ್ ಡ್ರಾಪ್ ಆಯಿತು ಇಲ್ಲಿ. ಅವನಿಗೆ ಸಹ ಗೊತ್ತುಂಟು ಇದು ಒಂದು. ಇವೆಲ್ಲ ಹೀರೋ ತಾಯ್ಕಿ ನಡಕ್ ನೋಡಿ ಪೂರ ಇನ್ನು ವೀಡಿಯೋ ಪುನಃ ಆ ಬಂಡಿ ಏ ಬಂಟಿ. ಈಗ ನೋಡಿ ಒಂದು ಓಡ್ತಾನೆ, ಅವನಿಗೆ ಪ್ರಸಾದ. ಸೊ ಬಂಡಿದು ವಾಕಿಂಗ್ ಎಲ್ಲ ಆಯ್ತಾಯ್ತಾ. ಈಗ ನಮ್ಮದು ಬೆಳಗಿನ ಬ್ರೇಕ್ಫಾಸ್ಟ್ ಇಲ್ಲ, ಬ್ರೇಕ್ಫಾಸ್ಟ್ ಅಂತ ಬೆಳಗ್ಗೆ ಮಾಡೋದಲ್ವಾ. ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಎಂತ ಅಂತ ನೋಡ್ತೀರಾ? ಪನ್ನೀರ್ ಫ್ರೈ ಪ್ರೋಟೀನ್ಗೆ. ಇದು 100 ಗ್ರಾಮ್ ಪನ್ನೀರ್ ಉಂಟು, ಅದನ್ನು ನಾವಿಬ್ಬರು ಕೂಡ ಈಗ ತೆಗೊಳ್ತೇವೆ. ಹಣ್ಣಿನ ಬಗ್ಗೆ ಯಾರಿಗಾದ್ರೂ ಗೊತ್ತುಂಟಾ ಹೇಳಿ? ಈ ಹಣ್ಣಿಗೆ ಎಂತ ಹೇಳ್ತಾರೆ ಅಂತ ಹೇಳಿ ಆಯಿತಾ. ಲಿಂಬೆ ಹಣ್ಣು ಅಲ್ಲ, ಮುಸುಂಬಿ ಅಲ್ಲ, ಕಿತ್ತಳೆ ಅಲ್ಲ, ಮತ್ತೆ ಇದಕ್ಕೆ ಏನು ಹೆಸರು ಅಂತ ಹೇಳಿ ನೀವು ಹೇಳಬೇಕು. ನೋಡಿ ಸರಿ, ನೋಡಿ ರೆಡಿ ಆಯಿತು. ಇದಕ್ಕೆಂತ ಸಾಕಲಿಲ್ಲ ಆಯಿತಾ. ಚಿಲ್ಲಿ ಪೌಡ್ರು ಮತ್ತು ಸಾಲ್ಟ್ ಅಷ್ಟೇ ಹಾಕಿದ್ದು ನಾನು. ಬೆಳಗ್ಗಿನ ಆಹಾರದಲ್ಲಿ ನಾವು ಪ್ರೋಟೀನ್ ಇಂಟೇಕ್ ಜಾಸ್ತಿ ತಗೊಂಡ್ರೆ ಮತ್ತು ನಮಗೆ ಕ್ರೇವಿಂಗ್ ಆಗೋದಿಲ್ಲ, ಹಸಿವೆಲ್ಲ ಆಗೋದಿಲ್ಲ ಅಂತ. ಹಾಗೆ ನನ್ನ ಹತ್ರ ಪ್ರೋಟೀನ್ ಪೌಡರ್ಸ್ ಇತ್ತು, ಅದು ಖಾಲಿ ಆಗಿದೆ. ಹಾಗೆ ನಾನು ಇದು ಪನ್ನೀರ್ ತಗೊಂಡದ್ದು. ಸೊ ನಮ್ಮದು ತಿಂಡಿ ಎಲ್ಲ ಆಯಿತು. ನಾನೀಗ ಬಂದು ಎಡಿಟಿಂಗ್ಗೆ ಕೂತ್ಕೊಂಡಿದ್ದೆ. ನೋಡಿ, ಇದು ನನ್ನ ಎಡಿಟಿಂಗ್ ಟೇಬಲ್. ನನ್ನ ಒಂದು ಕತೆ ಕೇಳ್ತೀರಾ ನೀವು? ನನ್ನದು ಕತೆ ಕೇಳಿದರೆ ನನ್ನ ಸಮಸ್ಯೆಗೆ ಒಂದು ಯಾರು ಕೂಡ ಪರಿಹಾರ ಹೇಳುವವರೇ ಇಲ್ಲ ಅಲ್ಲ ಅಂತ ನನಗೆ ಆಗ್ತಾ ಉಂಟು. ನಿಮಗೆ ಏನಾದರೂ ಪರಿಹಾರ ಗೊತ್ತಾಗ್ತದಾ ಅಂತ ಹೇಳಿ. ನೋಡಿ, ನನ್ನದು 50 days ವೆಯ್ಟ್ ಲಾಸ್ ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಮಾಡಿ ಆದಮೇಲೆ ನನ್ನ ರಿಸಲ್ಟ್ ಹೇಗೆ ಬಂತು, ಇದು ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದಾಗಿನ ಬಿಗಿನಿಂಗ್ ಟೈಮ್ ಇದ್ದು ವಿಡಿಯೋ ಆಯಿತಾ. ಇದರಲ್ಲಿ ನನ್ನ ಕಾಸ್ಟ್ಯೂಮ್ ಈಗುಂಟು. ಆಮೇಲೆ ಇನ್ ಬಿಟ್ವೀನ್ ನನಗೆ ಆ ಕಾಸ್ಟ್ಯೂಮಲ್ಲಿ ಮೋಟಿವೇಶನ್ ಬರೋದಿಲ್ಲ ಅಂತ ಹೇಳಿ ನನ್ನ ಕಾಸ್ಟ್ಯೂಮ್ ಚೇಂಜ್ ಮಾಡಿದೆ. ಸೊ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿ ಆದಮೇಲೆ ನನಗೆ ಒಳ್ಳೆ ರಿಸಲ್ಟ್ ಆಯಿತಾ. ಏನು ಅಂತ ಹೇಳಿದರೆ ಖರ್ಚು ನನಗೆ. ಕಾಸ್ಟ್ಯೂಮ್ ಚೇಂಜ್ ಮಾಡಿದೆ, ಆಮೇಲೆ ಸ್ಟ್ರೆಂತ್ ಬ್ಯಾಂಡ್ ತೆಕ್ಕೊಂಡೆ, ಸ್ಕಿಪ್ಪಿಂಗ್ ಎಲ್ಲ ತೆಕ್ಕೊಂಡೆ. ಸೊ ಇದು ನಂದು ಟ್ರಾನ್ಸಿಷನ್ ಜರ್ನಿ. ನಂದು ವೆಯ್ಟ್ ಲಾಸ್ ಆಗುವ ಬದಲು ನನ್ನ ಮನಿ ಲಾಸ್ ಆಯಿತು ಅಷ್ಟೇ ಹೊರತು ನನಗೆ ಬೇರೆ ಎಂಥ ಸಹ ಸಿಗಲಿಲ್ಲ. ಅಂತೂ ಈಗ ಒಂದು ಕರೆಕ್ಟಾದಂತಹ ಕಾಸ್ಟ್ಯೂಮ್ ಇಟ್ಕೊಂಡು ಅದಕ್ಕೆ ಆಗುವ ಹಾಗೆ ಈಗ ನಾನು ತಯಾರಾಗ್ತಾ ಇದ್ದೇನೆ. ನೋಡುವ. ಅಂದರೆ ಕೆಲವು ವೀಡಿಯೋಸಲ್ಲಿ ಎಲ್ಲ ನಾನು ನೋಡಿದೆ. ಎಂತ ಅಂತ ಹೇಳಿದರೆ, ನಾವು ಎಷ್ಟು ವರ್ಕೌಟ್ ಮಾಡಿದರೆ ಸಹ ನಮ್ಮದು ವೆಯ್ಟ್ ಡೌನ್ ಆಗೋದು ಕಾಣುವುದೇ ಇಲ್ಲಂತೆ. ಅದರ ಬದಲು ನಮ್ಮದು ಮಸಲ್ ಎಲ್ಲ ಕರೆಕ್ಟಾಗಿ ಬಾಡಿ ಎಲ್ಲ ಟೋನ್ ಆಗ್ತಾ ಇರ್ತದಂತೆ ತುಂಬ ಸಮಯದವರೆಗೆ. ಆಮೇಲೆ ಮೆಲ್ಲ ಅದು ಫ್ಯಾಟ್ ಲಾಸ್ಗೆ ಸ್ಟಾರ್ಟ್ ಆಗೋದಂತೆ. ಸೊ ಈ ಸತಿ ಒಂದು ಒಳ್ಳೆ ಹೋಪ್ಸಲ್ಲಿದ್ದೇನೆ. ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ.
ನಂತರ ನಾನು ಬಂದದ್ದು ನಮ್ಮ ವಿದ್ಯಾಪೀಠಕ್ಕೆ ಆಯಿತಾ. ಈಗ ಮಕ್ಕಳಿಗೆಲ್ಲ ರಜೆ, ಫುಲ್ಲು ಸೈಲೆಂಟ್ ಇಲ್ಲಿ. ಈ ಮರದಲ್ಲಿ ಒಂದು ವಿಷಯ ನನಗೆ ಕಾಣ್ತಾ ಉಂಟು, ನಿಮಗೇನಾದರೂ ಕಾಣ್ತದ ನೋಡಿ ಆಯಿತಾ. ಅದನ್ನು ನೀವು ಕೊಯ್ಲಿಕ್ಕೆ ಯಾರಿಗೆ ಸಹ ಸಾಧ್ಯ ಇಲ್ಲ. ಫಸ್ಟಿಗೆ ಒಂದು ಕಂಡದ್ದು, ಈಗ 2 ಕಾಣ್ತಾ ಉಂಟು. ಎಂತ ಗೊತ್ತಾಯ್ತಾ ನೋಡಿ, ಕುಂಬಳಕಾಯಿ. ಒಬ್ಬ ಇಷ್ಟು ದೊಡ್ಡ ಮರ ಥರದಲ್ಲಿ ಹೋಗಿ ಆಗಿದೆ ಅಲ್ಲ, ಯಾರು ಕೊಯ್ಯೋದು? ಮರ ನೋಡಿ ಎಷ್ಟು ಎತ್ತರ ಉಂಟು ಹೇಳಿ, ಬಳ್ಳಿ ಹೋದದ್ದು ನೋಡಿ. ಯಪ್ಪ ದೇವರೇ, ಓ ಇಲ್ಲಿ ಉಂಟು ನೋಡಿ, ಓ ಇಲ್ಲಿ ಉಂಟು, ಇನ್ನೊಂದು ಓ ಇಲ್ಲಿ ಉಂಟು ಮೇಲೆ. ಯಪ್ಪ ದೇವರೇ, ನಮ್ಮ ಅಣ್ಣ. ಎಂತ ಅಣ್ಣ? ಓಯ್ ಅಣ್ಣರೇ, ಓ ಅಣ್ಣರೇ, ಬನ್ನಿ ಬನ್ನಿ. ಅದೆಂತ ನಿನ್ನ ಹಗ್ಗ ಹಾಗೆ ಎಲ್ಲ ಕಟ್ಟಿದ್ದಾರೆ? ಹಾಂ, ಎಂತ ಪರಶು? ಏ ಪರಶುರಾಮ, ಬಾ 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 ಬಲ ಇಡ ಬಲ ಬಾ ಬಲ ಬಲ. ಇದು ಮಕ್ಕಳೇ ಮಾಡಿದಂತಹ ಕೈತೋಟ ಆಯಿತಾ. ಇದಕ್ಕೆ ಸ್ವಾಮೀಜಿ ಅವರು ಹೆಸರಿಟ್ಟದು ಜೀವನಂ ಅಂತ ಹೇಳಿ. ಬಾ 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 ಬಾ. ಓಹೋ, ಶುಬ್ಬಿ ಅವಳಿಗೆ ಕೊಂಬು ಬಂದದ್ದು ನೋಡಿ. 1 ವರ್ಷ ಕಳೀತಷ್ಟೇ ಕೊಂಬು ಬಂದಿದೆ ಪುಟ್ಟನಿಗೆ. ಏ ಪುಟ್ಟ, ಪುಟ್ಟಕ್ಕ, ಪುಟ್ಟಕ್ಕೂ ಇಲ್ಲಿ ನೋಡಿ ಗೌರಮ್ಮ ಇದ್ದಾಳೆ. ಗೌರಿ, ಗೌರಮ್ಮ, ಗೈಸ್, ಈಗ ನಾವು ಕರಂಬಳಿ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿದ್ದೇವೆ ಆಯಿತಾ. ಇಲ್ಲಿ ನೋಡಿ ಎಲ್ಲ ಜನರೆಲ್ಲ ಸೇರಿ ಸುತ್ತು ಪ್ರದಕ್ಷಿಣೆ ಬರ್ತಾ ಇದ್ದಾರೆ. ಸೊ ನಾನು ಮತ್ತು ನನ್ನ ಗಂಡ ಸಹ ಪ್ರದಕ್ಷಿಣೆ ಬರಲಿಕ್ಕೆ ಹೊರಟೆವು. ನಾನು ಮತ್ತು ಅವರು ಇಬ್ಬರು ಕೂಡ ಸೇರಿ ಒಂದು 5 ಸುತ್ತು ಬರೋದು ಅಂತ ಹೇಳಿ ಡಿಸೈಡ್ ಮಾಡಿದೆವು. ಹಾಗೆ ನಾವು 5 ಪ್ರದಕ್ಷಿಣೆ ಬಂದ ನಂತರ ಅನ್ನಪ್ರಸಾದ ತಗೊಳ್ಳಿಕ್ಕೆ ಹೋಗೋದು ಅಂತೆಲ್ಲ ಯೋಚನೆ ಮಾಡಿದ್ದೇವೆ. ಇಲ್ಲಿ ಉಂಟಲ್ಲ ಕಂಬದ ಆಂಜನೇಯ ಅಂತ ಹೇಳಿ ಭಾರಿ ವಿಶೇಷ ಅಂತೆ. ಅದು ವರ್ಷ ಕೂಡ ಕಂಬದಲ್ಲಿ ಅದರ ಗಾತ್ರ ದೊಡ್ಡದಾಗ್ತಾ ಹೋಗ್ತದಂತೆ. ಇದೇ ಋಕ್ ಸಂಹಿತ ಯಾಗ ಇಲ್ಲಿ ನಡೀತಾ ಇರೋದು. ಮಧ್ಯಾಹ್ನದ ಕಾರಣ ಅಷ್ಟು ಜನ ಇಲ್ಲ ಆಯಿತಾ. ಅಂದರೆ ಎಲ್ಲರೂ ಸಹ ಪ್ರದಕ್ಷಿಣೆ ಬಂದು ಅನ್ನಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಹೋಗಿರ್ತಾರೆ. ಸಂಜೆ ಹೊತ್ತು ನೋಡಬೇಕು, ರಶ್ ಅಂತ ಹೇಳಿದರೆ ನಮಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎಲ್ಲ ಸ್ಟೆಪ್ ಇಟ್ಕೊಂಡು ಹೋಗ್ಬೇಕಷ್ಟೇ, ಅಷ್ಟು ರಶ್ ಇರ್ತದೆ. ಈಗ ನೋಡಿ ನಿಮಗೆ ಖಾಲಿ ಕಾಣ್ಬೋದಲ್ಲ. ನಿಮಗೆ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೇನೆ ನಾನು ರಾತ್ರಿ ಹೇಗಿರ್ತದೆ, ಅಲ್ಲಿ ಸಂಜೆಯ ಸೀನ್ ಹೇಗಿರ್ತದೆ ಅಂತ ಹೇಳಿ. ನಮಗೆ ಹೀಗೆ ಒಂದು ಹಾಳೆ ತಟ್ಟೆಯಲ್ಲಿ ಹೂ ಮತ್ತು ಮಂತ್ರಾಕ್ಷತೆ ಹಾಕಿ ಕೊಡ್ತಾರೆ. ಅದನ್ನು ನಾವು ತಂದು ಇಲ್ಲಿ ತೊಟ್ಟಿಲಿಟ್ಟಿದ್ದಾರೆ, ತೊಟ್ಟಿಲಿನ ದರ ಅದರಲ್ಲಿ ಹಾಕಿ ದೇವರಿಗೆ ನಮಸ್ಕಾರ ಮಾಡಿದರೆ ಆಯಿತು. ಮತ್ತು ಮನಸ್ಸಿದ್ರೆ ನಮಗೆ ಅಲ್ಲಿ ಕಾಣಿಕೆ ಕೂಡ ಹಾಕ್ಬೋದು. ಇಲ್ಲಿ ನೋಡಿ ಎಷ್ಟು ಚಂದದ ವ್ಯವಸ್ಥೆ. ಇಲ್ಲಿ ನಾವು ಪ್ರತಿ ದಿವಸ ನಾವು ಸುತ್ತು ಬಂದದಕ್ಕೆ ಲೆಕ್ಕ ಕೊಡಬೇಕು. ಆಮೇಲೆ ನಮಗೆ ಸಹ ಒಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡಲ್ಲಿ ಸಹ ನಾವು ಬರೆದಿಟ್ಕೊಳ್ಬೋದು. ಇದು ನೋಡಿ ಇಲ್ಲಿ ಭೋಜನ ಶಾಲೆ ಅಂದರೆ ಪಾಕಶಾಲೆ. ಇಲ್ಲಿ ಇದು ಭೋಜನ ಶಾಲೆ. ಇಲ್ಲಿ ಎಲ್ಲ ಸಹ ಆಲ್ರೆಡಿ ಬಂದಾಗಿದೆ. ಮೋಸ್ಟ್ಲಿ 2ನೇ ಪಂಕ್ತಿ 3ನೇ ಪಂಕ್ತಿ ಎಲ್ಲ ಇರ್ಬೋದು ಕಾಣ್ತದೆ.
ಸೊ ನಾವು ಕೂಡ ಇಲ್ಲಿಗೆ ಹೋಗ್ತಾ ಇದ್ದೇವೆ. ಎಂಥ ಒಳ್ಳೆ ಹಾಸ್ಪಿಟ್ಯಾಲಿಟಿ ಗೊತ್ತುಂಟಾ, ಎಲ್ಲರನ್ನು ಸಹ ಎಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ ಗೊತ್ತುಂಟಾ. ಅವರು ಮಾತಾಡಿಸುವಾಗಲೇ ನಮ್ಮನ್ನು ಎಲ್ಲಿಯೋ ಪರಿಚಯ ಇದ್ದ ಥರ ನಮಗೆ ಅನ್ನಿಸ್ತದೆ. ಅಷ್ಟು ಒಳ್ಳೆ ಹಾಸ್ಪಿಟ್ಯಾಲಿಟಿ, ಅಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಅಲ್ಲಿಗೆ. ಮತ್ತು ಅನ್ನಪ್ರಸಾದ ಸಹ ಹಾಗೆ, ಅದರ ಬಗ್ಗೆ ಇನ್ನು ಎರಡು ಮಾತಿಲ್ಲ. ಹಾಗೆ ಇದು ನೋಡಿ ರಾತ್ರಿಯ ಸೀನ್ ಹೇಗೆ ರಶ್ ಉಂಟು ನೋಡಿ. ಇನ್ನಿನ್ನು ಜಾಸ್ತಿ ಆಗ್ತಾ ಹೋಗ್ತದೆ ರಶ್. ಇನ್ನು ಕೆಲವೇ ದಿವಸ ಉಳಿದಿರುವುದಲ್ಲ, ಹಾಗೆ ಜನಗಳು ಬಹಳ ಆಸಕ್ತಿಯಿಂದ ಬರ್ತಾ ಇದ್ದಾರೆ. ಅಂದರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕೂಡ ಬರ್ತಾ ಇದ್ದಾರೆ ಆಯಿತಾ. ಎಷ್ಟು ಭಕ್ತಿ ಜನರಿಗೆ ಅಂತ ಆಗೋದು ನೋಡುವಾಗ. ಮತ್ತು ಇಲ್ಲಿ ರಾತ್ರಿ ಭಾಗವತ ಸಪ್ತಾಹ ಆಗ್ತದೆ, ಹಾಗೆ ಅಷ್ಟಾವಧಾನ ಸೇವೆ ಕೂಡ ಆಗ್ತಾ ಇರ್ತದೆ ಆಯಿತಾ. ನಾನು ನೋಡಲಿಲ್ಲ, ಇನ್ನೊಂದು ದಿವಸ ನೋಡ್ತೇನೆ, ನಿಮಗೆ ಸಹ ತೋರಿಸ್ತೇನೆ ಆಯಿತಾ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀಕೃಷ್ಣ, ಜೈ ವೆಂಕಟರಮಣ.